ಸೈಬರ್ ಅಪರಾಧ ಪ್ರಕರಣಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವುದನ್ನು ಮನಗಂಡ ಪೊಲೀಸ್ ಇಲಾಖೆಯು ಸೈಬರ್ ವಂಚಕರ ವಿರುದ್ಧ ಎಚ್ಚರಿಕೆಯಿಂದಿರಲು ಮನವಿ ಮಾಡಿದೆ. ಅದಕ್ಕಾಗಿ ಸಾಮಾಜಿಕ ಜಾಲತಾಣಗಳ ಮೊರೆ ಹೋಗಿರುವ ಪೊಲೀಸ್ ಇಲಾಖೆಯು ಮುನ್ನೆಚ್ಚರಿಕೆಯ ಕ್ರಮವಾಗಿ ಕೆಲವು ಸೂಚನೆಗಳನ್ನು ನೀಡಿದೆ. ಹೂಡಿಕೆ ಮೋಸದ ಬಲೆಗೆ ಬೀಳಬೇಡಿ. ಹೂಡಿಕೆ ಮೋಸ ಎಂದರೇನು? ಸೈಬರ್ ವಂಚಕರು ನಕಲಿ ಹೂಡಿಕೆ ಅವಕಾಶಗಳ ಮೂಲಕ ಕಡಿಮೆ ಅವಧಿಯಲ್ಲಿ ಹೆಚ್ಚು ಲಾಭದ ಭರವಸೆ ನೀಡಿ ಮೋಸಗೊಳಿಸುತ್ತಾರೆ. ನೀವು ಹಣ ಹೂಡಿದ ನಂತರ ನಿಮ್ಮ ಹಣ ಕಣ್ಮರೆಯಾಗುತ್ತದೆ. ಈ ರೀತಿಯ ಮೋಸಗಳು ವೃತ್ತಿಪರವಾಗಿ ಕಾಣಿಸುತ್ತವೆ ಮತ್ತು ಅದರಿಂದ ಮುಕ್ತವಾಗಲು ಕೆಲವು ವಿಧಾನಗಳನ್ನು ಬಳಸಬಹುದು ಎಂದು ಮಂಗಳೂರು ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ತಿಳಿಸಿದ್ದಾರೆ. ನಕಲಿ ವೆಬ್ಸೈಟ್ಗಳು, ವಾಟ್ಸ್ಆಪ್ ಗುಂಪುಗಳು ಮತ್ತು ಟೆಲಿಗ್ರಾಮ್ ಚಾನೆಲ್ಗಳು, ಸಿನಿಮಾ ತಾರೆಯರ ಅಥವಾ ಹೆಸರಾಂತ ವ್ಯಕ್ತಿಗಳ ನಕಲಿ ಪ್ರಮಾಣ ಪತ್ರಗಳು, ಮೋಸದ ಆ್ಯಪ್ಗಳು ಅಥವಾ ಸಾಮಾಜಿಕ ಜಾಲತಾಣಗಳ ಜಾಹೀರಾತುಗಳ ಬಗ್ಗೆ ಎಚ್ಚರ ವಹಿಸುವಂತೆ ಸೂಚಿಸಿದ್ದಾರೆ. ವಂಚಕರು ಖಚಿತ ಹೆಚ್ಚುವರಿ ಲಾಭದ ಭರವಸೆ ನೀಡುತ್ತಾರೆ. ತಕ್ಷಣ ಹೂಡಿಕೆಗೆ ಒತ್ತಡ ಹಾಕುತ್ತಾರೆ. ಹಣದ ದ್ವಿಗುಣ ಅಥವಾ ತ್ರಿಗುಣ ಲಾಭದ ಭರವಸೆ ನೀಡುತ್ತಾರೆ. ನೋಂದಾಯಿಸದ ಕಂಪನಿಗಳು ಅಥವಾ ಏಜೆಂಟ್ಗಳು ಯುಪಿಐ ನಕಲಿ ಲಾಭ ತೋರಿಸುವ ನಕಲಿ ಸ್ಕ್ರೀನ್ಶಾಟ್ಗಳನ್ನು ತೋರಿಸಿ ಮೋಸದ ಬಲೆಗೆ ಕೆಡುತ್ತಿರುವ ಬಗ್ಗೆ ಜಾಗೃತಿ ವಹಿಸಲು ಮನವಿ ಮಾಡುತ್ತಾರೆ. ಮಂಗಳೂರಿನ ಸುರತ್ಕಲ್, ಕೆಪಿಟಿ, ಪಂಚಿಬೊಗರು, ಕಂಕನಾಡಿ ಮತ್ತು ಉರುವಾದಲ್ಲಿ ಇತ್ತೀಚೆಗೆ ವರದಿಯಾದ ವಂಚನೆಯ ಪ್ರಕರಣಗಳನ್ನು ಅವರು ಉದಾಹರಿಸಿದ್ದಾರೆ.